ಸಾಧನಾ ಮಹಿಳಾ ಮಂಡಳ ರಿಜಿಸ್ಟರ್ಡ್ ಕೆಂತೂರು ಇವರು ಆಟಿಡೊಂಜಿ ದಿನ ಎಂಬ ವಿಶಿಷ್ಟ ಕಾರ್ಯಕ್ರಮವನ್ನು ಆಯೋಜಿಸಿದರು. ಮಹಿಳಾ ಮಂಡಳದ ಅಧ್ಯಕ್ಷೆ ಮಾಲಿನಿ ಶೆಟ್ಟಿ, ಗೌರವ ಅಧ್ಯಕ್ಷೆ ಹರಿಜಾ ಶೆಟ್ಟಿ, ಶೀಲಾ ಕೆ ಶೆಟ್ಟಿ ಉಪಾಧ್ಯಕ್ಷರು, ಸಲಹೆಗಾರರಾದ ಪ್ರಫುಲ್ಲ ಶೆಟ್ಟಿ ಮತ್ತು ಸುಮಾ ಶ್ರೀನಿವಾಸ್, ಸಂಘದ ಹಿತೈಷಿಗಳಾದ ಸ್ಫೂರ್ತಿ ಹೆಗ್ಡೆ ಮತ್ತು ಪ್ರೀತಿ ಶೆಟ್ಟಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಹಲವಾರು ಸ್ಪರ್ಧೆಗಳನ್ನು ಏರ್ಪಡಿಸಿ ಬಹುಮಾನವನ್ನು ನೀಡಲಾಯಿತು. ಮಹಿಳೆಯರು ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಆಟಿ ಕಳಂಜೆ ಬರೊಂದುಲ್ಲೆ ಎಂಬ ಹಾಡಿಗೆ ಹೆಜ್ಜೆ ಹಾಕಿದರು. ಬಳಿಕ 33 ಬಗೆಯ ವಿವಿಧ ಖಾದ್ಯಗಳನ್ನು ವಿತರಿಸಲಾಯಿತು.